ಕೋಸ್ಟಲ್ವುಡ್ನಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿರುವ ಸಿನಿಮಾ ಜಬರ್ದಸ್ತ್ ಶಂಕರ ದೇಶ ವಿದೇಶಗಳಲ್ಲೂ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಚಿತ್ರ ನೋಡಿದ ಎಲ್ಲ ಪ್ರೇಕ್ಷಕರಿಂದಲೂ ಶ್ಲಾಘನೀಯ ಮಹಾಪೂರವೇ ಹರಿದು ಬಂದಿದೆ. ಜಬರ್ದಸ್ತ್ ಶಂಕರ ಕೋಸ್ಟಲ್ವುಡ್ನಲ್ಲಿ ಹವಾ ಸೃಷ್ಟಿಸಿರುವ ಚಿತ್ರ. ಜಲನಿಧಿ ಫಿಲಮ್ಸ್ ಲಾಂಛನದಲ್ಲಿ ತಯಾರಾದ ಅನಿಲ್ ಕುಮಾರ್, ಲೋಕೇಶ್ ಕೋಟ್ಯಾನ್, ರಾಜೇಶ್ ಕೊಡ್ಲಾ ನಿರ್ಮಾಣದ ತೆಲುಗಿದ ಬಳ್ಳಿ ದೇವದಾಸ್ ಕಾಪಿಕಾಡ್ ನಿರ್ದೇಶನದ ಜಬರ್ದಸ್ತ್ ಶಂಕರ ಸಿನಿಮಾ ಈಗಾಗಲೇ ಕರಾವಳಿ ಮಾತ್ರವಲ್ಲದೆ ದುಬೈ, ಮಸ್ಕತ್ನಲ್ಲೂ ಫುಲ್ ಹೌಸ್ ಪ್ರದರ್ಶನ ಕಾಣುತ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಚಿತ್ರದ ನಿರ್ದೇಶಕ ದೇವದಾಸ್ ಕಾಪಿಕಾಡ್ ಅವರು, ಜಬರ್ದಸ್ತ್ ಶಂಕರ ಸಿನಿಮಾ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಯಾರೆಲ್ಲ ಸಿನಿಮಾ ನೋಡಿಲ್ಲ ಹಿಂದೆ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಚಿತ್ರವನ್ನ ನೋಡಿ. ಈ ಸಿನಿಮಾ ವಿಭಿನ್ನವಾಗಿ ಮೂಡಿ ಬಂದಿದೆ. ದೇಶ ವಿದೇಶಗಳಲ್ಲೂ ಫುಲ್ ಹೌಸ್ ಪ್ರದರ್ಶನ ಕಾಣುತ್ತಿದೆ. ಸಿನಿಮಾ ನೋಡಿದ ಎಲ್ಲ ಪ್ರೇಕ್ಷಕರಿಗೂ ದೇವದಾಸ್ ಕಾಪಿಕಾಡ್ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ರು. ಜಬರ್ದಸ್ತ್ ಶಂಕರ ತೂಲೆ ಇಲ್ಲದಾಗಲಿಲ್ಲ ತಂದಲೆ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ತುಪ್ಪು ಅಂಚಿನ ಸಿನಿಮಾ ಒಂಜಿ ತೊಳಟು ಬರಡು ಎಂಕಲ್ನ ಒಂಜಿ ಕನ ಇತ್ತನ ಐನು ಎಂಕಲ್ನ ಪ್ರೊಡ್ಯೂಸರ್ ನಕಲ್ ಐನು ಅನಿಲ್ ಅಣ್ಣೆಲ್ಲ ಲೋಕೇಶ್ ಅಣ್ಣೆಲ್ಲ ಐನು ಎಂಕ್ಲೆಗೆ ಒಂಜಿ ಅವಕಾಶ ಕೊಡ್ತಾರೆ. ಈ ಸಿನಿಮಾ ತೂಯಿನ ಪೂರ ಇನ್ನು ದುಬೈಡ್ ಫಸ್ಟ್ ಕ್ಲಾಸ್ ಸಿನಿಮಾ ಬಂದುಂಡು. ಮಸ್ಕತ್ ಹೌಸ್ಫುಲ್ ಆತನಿಗೆ, ದುಬೈ ಹೌಸ್ಫುಲ್ ಆತನಿಗೆ ಒಂದು ಪೂರ ಕೇರ್ನಾಗ ಭಾರಿ ಖುಷಿ ಆವನುಂಡು. ಮೂಲ ಅಂಚನೆ ತುಳಸಿ ಪೂಜೆ ಇತ್ತನಲ್ಲ, ಆ ಪೂಜೆದ ನಡುಟ್ಲ ಹೆಚ್ಚಿನಕ್ಲು ಬತ್ತು ತೂದು ಪ್ರೋತ್ಸಾಹ ಕೊಡ್ತಾರೆ. ಹಿಂಗೆ ಫೋನ್ ಮಾಡ್ತಾರೆ, ಸೂಪರ್ ಸಿನಿಮಾ ಕೊಡ್ತಾರೆ ಕಾಪಿಗಾಡ್ರೆ ಅಂದು. ಹಿಂಗೆ ಭಾರಿ ಖುಷಿ ಆತನು.